ಇವತ್ತು ನನ್ನ ಮಗಳನ್ನು ನಾನು ಆಫೀಸಿಗೆ ಕರ್ಕೊಂಡು ಹೋಗ್ತಿದ್ದೇನೆ. ಹೋಗುದು ಅಂತ ಹೇಳಿದ್ರೆ ನನ್ನ ಮಗಳಿಗೆ ಖುಷಿ ಖುಷಿ. ಅತ್ತಿಗೆಯ ಭಾವನ ಮನೆಗೆ ಬಂದು, ಈ ಮನೆ ಸೂಪರ್ ಉಂಟಾಯ್ತಾ. ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಸೊ ನಾನು ಮತ್ತು ಮಗಳು ಮ್ಯಾಚಿಂಗ್ ಡ್ರೆಸ್ ಹಾಕಿ ಎಲ್ಲಿಗೆ ಹೊರಟಿದೆ ಅಂತ ನೋಡ್ತಾ ಇದ್ದೀರಾ. ಇವತ್ತು ನನ್ನ ಮಗಳನ್ನು ನಾನು ಆಫೀಸಿಗೆ ಕರ್ಕೊಂಡು ಹೋಗ್ತಿದ್ದೇನೆ. ಜೊತೆಗೆ ಅಮ್ಮ ಕೂಡ ಬರ್ತಿದ್ದಾರೆ, ಅವ್ರು ಬೇಗ ಬರ್ತಾರೆ, ಅವಳು ಕೇಳಲಿಕ್ಕಿಲ್ಲ. ಸೊ ಒಂದ್ಸಲ ಕರ್ಕೊಂಡು ಹೋಗುವ ಅಂತ ಆಯ್ತು ಇವತ್ತು. ಮತ್ತು ಅಮ್ಮನಿಗೆ ಸಾಚೆ ಹೋಗ್ಲಿಕ್ಕೆ ಉಂಟು, ಸೊ ಹಾಗಾಗಿ ನನ್ನ ಜೊತೆನೆ ಕರ್ಕೊಂಡು ಹೋಗ್ತೇನೆ ಅಂತ ಟೂ ವೀಲರಲ್ಲಿ. ಸೊ ಬನ್ನಿ ಇವತ್ತಿನ ವ್ಲಾಗ್ ಶುರು ಮಾಡೋಣ. ಹೋಗುದು ಅಂತ ಹೇಳಿದ್ರೆ ನನ್ನ ಮಗಳಿಗೆ ಖುಷಿ ಖುಷಿ. ಪೋಯ್ ಮಗ ಅವಿಜಿನ ಇಲ್ಲ ಅರಜ್ಜಿ ಬಾರಜ್ಜಿ. ಹಾ ಬಾಯ್ ಬಾಯ್. ನೋಡಿ ಉಪದ್ರ ಮಾಡು. ಕೂ ಮಬ್ಲೆ ಕೂ 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 ಕೂ. ಏಯ್ ಏಯ್ ಯೋಗಿಗೆ ಮನಸ್ಸಿಲ್ಲ. ಇದು ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ನಾವೊಂದು ಗೃಹ ಪ್ರವೇಶಕ್ಕೆ ಹೊರಟು ನಿಂತಿದ್ದೇವೆ. ನಾನು ಮತ್ತು ನನ್ನ ಅಮ್ಮ, ಲಚ್ಚು ಮತ್ತು ಹಸ್ಬೆಂಡ್ ಮನೆಯಿಂದ ಕೂಡ ಬರ್ತಿದ್ದಾರೆ, ಮತ್ತು ಅತ್ತಿಗೆಯವರೆಲ್ಲ ಜಾಯಿನ್ ಆಗ್ತಾರೆ. ನೋಡುವ ಏನೆಲ್ಲ ಆಗ್ತದೆ ಅಂತ. ಗೃಹ ಪ್ರವೇಶ ಇರುವಂಥದ್ದು ಒಗ್ಗದಲ್ಲಿ. ಬನ್ನಿ ಹೊರಡುವ. ಅತ್ತಿಗೆ ಮನೆಗೆ ಬಂದು ಚೊಂಬಿಟ್ಕೊಂಡು ಬಂದ್ರು ನೀರು ಕೊಡ್ಲಿಕ್ಕೆ. ಇದು ದೊಡ್ಡ ಅತ್ತಿಗೆ ಮನೆ. ಚರ್ಚ್ ನಮ್ಮ ಡ್ರೈವರ್ ಅನ್ನ ಇದ್ದಾರೆ. ಅತ್ತಿಗೆಯ ಅತ್ತೆ. ಇಲ್ಲಿ ಕೂಡ ದನ ಉಂಟು. ದನ ಹೀಗೆ ಕೂಡ ಪಪ್ಪಾಯಿ ಹಣ್ಣಾಗ್ತದೆ ನೋಡಿ. ಪಪ್ಪಾಯಿ
ಅತ್ತಿಗೆ ನೋಡಿ. ಲಚ್ಚು ನೋಡಿ ಫಿಕ್ಸ್ ಆಯ್ತಲ್ಲ ಈಗ ಇಲ್ವಾ? ಇವರಿಗೊಂದು ಹುಡುಗಿ ಫಿಕ್ಸ್ ಆಗೋದಿಲ್ಲ ಮಾರ. ಯಾವ್ದಾದ್ರು ಮರಾಠಿ ನಾಯಕ್ ಹುಡುಗಿದ್ರೆ ಹೇಳಿ ಆಯ್ತಾ? ಬಾ ಬಾ ಏಯ್. ಅತ್ತಿಗೆಯ ಭಾವನ ಮನೆಗೆ ಬಂದ್ವಿ. ಈ ಮನೆ ಸೂಪರ್ ಉಂಟಾಯ್ತಾ, ಗಾರ್ಡನ್ ಎಲ್ಲ ನೋಡಿ ಚೆನ್ನಾಗುಂಟು. ಸೊ ಹಾಗಾಗಿ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೇನೆ ಮನೆ ಹೇಗುಂಟು ಅಂತ. ಈಗ ಸದ್ಯಕ್ಕೆ ಅವರ ಮನೇಲಿ ಯಾರಿಲ್ಲ, ಬೀಗ. ಫಸ್ಟಿಗೆ ನಾವು ಗಾರ್ಡನ್ ನೋಡುವ. ಬಾವಿ ಉಂಟು ಇಲ್ಲಿ, ಗಾರ್ಡನ್ ಉಂಟು. ಸೂಪರ್ ಉಂಟಾಯ್ತಾ ಗಾರ್ಡನ್. ನಮ್ಮನೆಗೆ ಗಾರ್ಡನ್ ನೋಡಿದ್ರೆ ಸಾಕು, ಮತ್ತೆ ಎಂತ ಸಹ ಬೇಡ. ಅಂದೆ ಹೆಸರು ನೋಡಿ, ಅಯೋಧ್ಯೆ. ಇವರ ಮನೆ ಉಂಟಾಯ್ತಾ. ಕಂಬಳದ ಬೆತ್ತ ನೋಡಿ. ಸೈಡ್ ಇದು ತೋರಿಸ್ಲಿಲ್ಲಲ್ಲ. ನೋಡಿ ನೋಡಿ ನೋಡಿ, ಫಾಸ್ಟ್ ಆಗಿ ನೋಡಿ. ಇವರು ತಕೊಳ್ತಾರಂತೆ ಈಗ. ನೋಡಿ ನೋಡಿ ನೋಡಿ, ಫಾಸ್ಟ್ 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 ಫಾಸ್ಟ್. ಸೂಪರ್ ಉಂಟಾಯ್ತು.
ಹ್ಮ್ ಆಯ್ತಾ ಚಿಬ್ಬಿಯಕ್ಕನ ಮನೆಗೆ ಪಯಣ. ಅಲ್ಲಿಂದ ಗೃಹ ಪ್ರವೇಶದಿಂದ ಬಂದ ನಂತರ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಮತ್ತು ನನ್ನಮ್ಮ ಬಟ್ಟೆ ಇಟ್ಕೊಂಡು ಸಗಣಿ ದಡಿಗೆ ಹೋಗ್ತಿದ್ದೇವೆ. ಸಗಣಿ ಅಂಗಳಕ್ಕೆ ಸಾರಿಸಲಿಕ್ಕೆ. ಚಿಬ್ಬಿಯಕ್ಕನ ಮನೇಲಿ ಉಂಟು ಸಗಣಿ. ನಮ್ಮ ಮಗಳನ್ನು ಇಟ್ಕೊಂಡಿದ್ದಾರೆ. ಈಗ ಅಲ್ಲಿ ಹೋಗ್ತಿದ್ದೇವೆ. ಹೋದ ನಂತರ ವ್ಲಾಗ್ ಕಂಟಿನ್ಯೂ ಮಾಡ್ತೇನೆ. ಬಾಯ್. ಚಿಬ್ಬಿಯಕ್ಕ ಕರ್ಕೊಂಡು ಹೋಗ್ತಿದ್ದಾರೆ. ಟ್ರೈನ್ ಟ್ರ್ಯಾಕಲ್ಲಿ ಏನೋ ಕೆಲಸ ಆಗ್ತಿದೆ. ಕರೆಂಟ್ ಇದು ರೈಲ್ ಅಂತಲ್ವ ಇನ್ನು, ಹಾಗೆ ಆಗಿರಬೇಕು. ಆ ಕಡೆ ಈ ಕಡೆ ಸಿಮೆಂಟ್ ಜಲ್ಲಿ ಎಲ್ಲ ಉಂಟು. ನಿಂಜ ಜಪ್ಪರ ಉಂಡಾ ಇಜ್ಜ ಅಂದು ಜಪ್ಪರ ಜನತೆ